ವಿಟ್ಲ ಸಮೀಪದ ಕೇಪು ಉಳ್ಳಾಲ್ತಿ ಕ್ಷೇತ್ರದಲ್ಲಿ 800 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಕೋಳಿ ಅಂಕದಲ್ಲಿ ಜೂಜು ಅಕ್ರಮ ಚಟುವಟಿಕೆ ನಡೆಯುತ್ತಿದೆ ಎಂಬ ಆರೋಪದಲ್ಲಿ ಪೊಲೀಸರ ಮೂಲಕ ತಡೆಯಲು ಪ್ರಯತ್ನಿಸಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕ್ರಮವು ತುಘಲಕ್ಶಾಹಿ ಆಡಳಿತ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಮಾಡಿದರೆ ಸಹಿಸಲಾಗದು ಎಂದಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ನಿರಂತರವಾಗಿ ಹಿಂದೂ ವಿರೋಧಿ ನೀತಿಗಳನ್ನು ಅಳವಡಿಸಿಕೊಂಡು ಬರಲಾಗ್ತಾ ಇದೆ. ಇದೀಗ ಕೋಳಿ ಅಂಕ, ಯಕ್ಷಗಾನ, ಕಂಬಳದ ಸಂದರ್ಭವು ಪ್ರಕರಣ ದಾಖಲಿಸುವ ಕೃತ್ಯ ನಡೆಯುತ್ತಿರುವುದು ನಾಚಿಕೆಗೇಡು. ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆಯಾಗುವ ಯಾವುದೇ ಕೃತ್ಯ ನಡೆಯುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆಯಲ್ಲಿ ಹೇಳಿಕೆ ನೀಡಿದ ಹೊರತಾಗಿಯೂ ಇಂತಹ ಕೃತ್ಯಗಳು ನಡೀತಾವೆ. ಉಸ್ತುವಾರಿ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕುಂಟು ನೆಪವೊಡ್ಡಿ ಹಿಂದೂ ನಂಬಿಕೆಗೆ ಘಾಸಿಗೊಳಿಸಿದರೆ ಸುಮ್ಮನಿರುವುದಿಲ್ಲ ಎಂದಿದ್ದಾರೆ. ಅತ್ಯಂತ ನಂಬಿಕೆಯ ಕೇಪು ಗ್ರಾಮದ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಗೊತ್ತಿರುವ ಹಾಗೆ ಸುಮಾರು 800 ವರ್ಷಗಳ ಹಿಂದ ಒಂದು ನಂಬಿಕೆಯ ಕೋಳಿ ಅಂಕದ ಕಾರ್ಯಕ್ರಮ ಅಲ್ಲಿ ನಡೀತಾ ಇರುವಂಥದ್ದು ಎಲ್ಲರ ಗಮನಕ್ಕೆ ಗೊತ್ತಿರುವಂಥದ್ದು. ಈ ರೀತಿಯ ಕೋಳಿ ಅಂಕವನ್ನು ಏಕಾಏಕಿ ಪೊಲೀಸರ ಮುಖಾಂತರ ಹತ್ತಿಕ್ಕಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು ನೇರವಾಗಿ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯ ಮುಂದುವರಿದ ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೋಳಿ ಅಂಕ ಅನ್ನುವಂಥದ್ದು ನಮ್ಮ ತುಳುನಾಡಿನ ಜನಪದ ಸಂಸ್ಕೃತಿಯ ಭಾಗವಾಗಿದೆ. ಈ ತುಳುವ ನೆಲದ ಸಾಂಸ್ಕೃತಿಕ ಪರಂಪರೆಯೂ ಹೌದು. ಇದನ್ನ ಕಾನೂನಿನ ನೆಪವೊಡ್ಡಿ, ಆಡಳಿತದ ನೆಪವೊಡ್ಡಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂಥವರಿಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಎಷ್ಟು ತುಚ್ಛವಾದ ಭಾವನೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಕೋಳಿ ಅಂಕದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತದೆ, ಜೂಜು ನಡೀತದೆ ಅನ್ನುವಂಥ ನೆಪವನ್ನು ಒಡ್ಡಿ ನಮ್ಮ ನಂಬಿಕೆಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ರಾಜಕೀಯದ ಬೆಂಬಲ ಇಲ್ಲದೆ ಸಾಧ್ಯವೇ ಇಲ್ಲ. ಜೂಜು ಇಲ್ಲದೆ ನಡೆಯುವಂಥ ಕೋಳಿ ಅಂಕಗಳು ನಮ್ಮ ಕರಾವಳಿ 3 ಜಿಲ್ಲೆಗಳ ಕಾಸರಗೋಡು ಹಿಡ್ಕೊಂಡ್ರು ಸಹ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯಲ್ಲಿ ನೋಡಿದರೆ ಎಲ್ಲ ಕಡೆ ಸಹ ಜೂಜ್ ಇಲ್ಲ, ಜೂಜ್ ಕಟ್ಟೋದಿಲ್ಲ. ಆ ರೀತಿಯ ಒಂದು ಸಾಂಪ್ರದಾಯಿಕ ಪರಂಪರೆ ನಮ್ಮಲ್ಲಿ ಇದೆ. ಯಾವುದೇ ಜಾತ್ರಾ ಮಹೋತ್ಸವದಲ್ಲಿ ಕೋಳಿ ಗುಂಟ ಅಂತ ಮೊದಲು ಒಂದು ಗೂಟ ಹಾಕಿ ಅದಾದ್ಮೇಲೆ ಜಾತ್ರೆ ನಡೆಸೋದು ಎಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ. ಈಗ ಇಷ್ಟು ವರ್ಷ ಏನೂ ಆಗ್ತಿರ್ಲಿಲ್ಲ, ಸಡನ್ ಆಗಿ ಈ ವರ್ಷ ಜನರಿಗೆ ನಿಲ್ಲಿಕ್ಕೆ ಬಿಡುವುದಿಲ್ಲ, ಈ ರೀತಿಯ ಸಂಪ್ರದಾಯವನ್ನು ಮುಂದುವರಿಸ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಮುಖ್ಯವಾಗಿ ಇದರಲ್ಲಿ ನಮ್ಮ ಮಾಜಿ ಶಾಸಕರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮ ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಸಹ ಕೇಸನ್ನು ಹಾಕಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನು ಅವ್ರ ಮೇಲೆ ಸಹ ಹಾಕಿದ್ದಾರೆ. ಅವರಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ, ಕೋಳಿಯನ್ನು ತೆಗೆದುಕೊಂಡು ಹೋಗ್ಲಿಲ್ಲ, ಯಾರು ಸಹ ನೋಡ್ಲಿಕ್ಕೆ ಹೋಗಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನು ಹಾಕಿದ್ದಾರೆ. ಹಾಗಾದರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಹಬ್ಬ ಹರಿದಿನಗಳಾಗ್ತದೆ. ಎಷ್ಟೋ ಕುರಿಗಳನ್ನು ಕಡಿತಾರೆ, ಎಷ್ಟೋ ಕಡೆ ಕೋಳಿಗಳನ್ನು ಕಡಿತಾರೆ. ಅದನ್ನು ನಿಲ್ಲಿಸುವಂಥ ತಾಕತ್ತು ಇವರಿಗಿದೆಯಾ, ಅಥವಾ ಪ್ರಾಣಿ ಹಿಂಸೆ ಆಗ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ಇದೇ ಮೆಥಡಲ್ಲಿ ಕುರಿಯನ್ನು ಕಡಿಬೇಕು ಅನ್ನುವಂಥ ಕಡಿವಾಣ ಹಾಕುವಂಥ ತಾಕತ್ತು ಈ ಸರ್ಕಾರ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿಗೂ ಇದೆಯಾ? 3.5 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಈ ರಾಜ್ಯದಲ್ಲಿತ್ತು. ಈ ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರುಗಳಿದ್ದರು. ಯಾವುದಾದರೂ ಈ ರೀತಿಯ ಒಂದು ಘಟನೆ ಆಗಿದ್ದು ತೋರಿಸಿ. ಧಾರ್ಮಿಕ ಚಿಂತನೆಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಒತ್ತು ಕೊಡ್ತದೆ. ಈ ತುಳುನಾಡಿನ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಿರಿಯರು ನಡೆದುಕೊಂಡು ಬಂದ ದಾರಿ ಏನಿದೆ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಾವು ಅದರ ಒಟ್ಟಿಗೆ ನಿಲ್ತೇವೆ. ಹಾಗಾಗಿ ನಮ್ಮ ಆಡಳಿತದಲ್ಲಿ ಆ ರೀತಿಯ ಯಾವುದೇ ಒಂದು ಘಟನೆ ಬರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ಆದರೆ ಇವತ್ತು ಕಾಂಗ್ರೆಸ್ ಇದನ್ನು ತಿಳ್ಕೊಳ್ಬೇಕಿತ್ತು. ಇವತ್ತು ರಾಜ್ಯವನ್ನು ಆಳುವಂಥ ಕಾಂಗ್ರೆಸ್ ಅಧಿಕಾರಿಗಳನ್ನು ಕೂತ್ಕೊಳಿಸಿ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತೇಳಿ ಆದರೆ ಇವತ್ತು ಈ ರೀತಿಯ ಅಲ್ಲಲ್ಲಿ ಘಟನೆಗಳು ಆಗುವಂಥ ಮುಖಾಂತರ ಕೊನೆಯದಾಗಿ ಇದರಿಂದ ನಮ್ಮ ಧಾರ್ಮಿಕ ಚಿಂತನೆಗಳಿಗೆ, ನಮ್ಮ ವಿಚಾರಧಾರೆಗೆ ಹೊಡೆತ ಕೊಡುವಂಥ ವಾತಾವರಣಗಳು ಕಾಣ್ತಾ ಇದೆ. ಸ್ವಾಮಿ ಮಂಗಳೂರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಗಲ್ಲಿ ಗೋ ಹತ್ಯೆ ಮಾಡುವಂಥ ಸ್ಲಾಟರ್ ಹೌಸ್ ಇದೆ. ಬೇಕಾಬಿಟ್ಟಿ ಪೊಲೀಸ್ ಕಡೆ ಕರ್ಕೊಂಡು ಹೋಗ್ತಾರಲ್ಲ, ಆ ಸ್ಲಾಟರ್ ಹೌಸಲ್ಲಿ ಹೋಗಿ ಕಡಿತಾರಲ್ಲ, ಯಾವ FIR ಮಾಡಿದ್ರಿ ನೀವು?